ಬಾಬಣ್ಣ ಹೋಟೆಲ್. ಇಲ್ಲಿ ಒಂದು ಭಾವನಾದಿನಿದ್ದು ಭಯಂಕರ ಒಂದು ಡಿಸ್ಕಷನ್ ನಡೀತದೆ ಕೇಳಿ. ನಮ್ಮ ಆಸೆಗೆ ಅವಳು ಒಂದು ಇಡ್ಲಿ ಇತ್ತಂಡ ಬಾಬು ಎಂತ ಶ್ಲೋಕ ಬರ್ತಿದ್ದಾನೆ. ನೀವು ಹೇಳ್ತಿದ್ರೆ ನಂಚೂರು ಆಯಿಲಿಂಗ್ ಮಾಡಿ ಎಲ್ಲ ತಗೊಂಡು ಬರ್ತಿದ್ದೆ. ನನ್ಗೇನ್ ಗೊತ್ತು ನೀನು ಇದೆಲ್ಲ ಹಾಕಿದ್ದೀಗ. ಎಲ್ಲರಿಗೂ ಪ್ರೀತಿ ನಮಸ್ತೆ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಾವು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೇವೆ ಆಯ್ತಾ. ಈಗ ಗಂಟೆ 7 ಆಯ್ತು. ಆ್ಯಕ್ಚುಲಿ ನಾವು 6 ಗಂಟೆಗೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದು, ಬಟ್ ಯಾವತ್ತು ನಾವು 1 ಅವರ್ ಬೇಗ ಪ್ಲ್ಯಾನ್ ಮಾಡೋದೇ ಒಳ್ಳೆಯದು. ಸೊ ಈಗ ನಾನು ಮತ್ತು ಹಸ್ಬೆಂಡ್ ಹೊರಡ್ತಾ ಇದ್ದೇವೆ. ದಾರಿಯಲ್ಲಿ ತಂಗಿ ಸಿಗ್ತಾಳೆ, ಸಂತೆಗಟ್ಟೆಗೆ ಹೋಗಿ ಅವಳನ್ನು ಸಹ ಪಿಕಪ್ ಮಾಡಿಕೊಂಡು ಹೋಗಬೇಕು. ಸೊ ನೀವು ಸಹ ಬರೋದಾದರೆ ಬನ್ನಿ, ಮಂಗಳೂರಲ್ಲಿ ಆಯಿತಾ. ನಾನು ರೆಡಿ. ಯಪ್ಪ ಒಂದು ಸೆಲ್ಫಿ ತೆಗಿಯೋ ಬನ್ನಿ. ಹೇಳಿ ಮಾತಾಡಿ, ಎಲ್ಲರನ್ನು ವೆಲ್ಕಮ್ ಮಾಡಿ. ಉಪನಯನಕ್ಕೆ ಎಲ್ಲರನ್ನು ಬರ್ಲಿಕ್ಕೆ ಹೇಳಿ. ಇವತ್ತು ಎಲ್ಲರೂ ಬನ್ನಿ ಉಪನಯನ. ಅಲ್ಲಿ ಮಾವ ಓಡಿಸ್ತಾರೆ, ನಾನು ಮೊನ್ನೆ ಹೇಳಿದ್ರೆ ಮತ್ತೆ ಹೇಳಿದ್ದೀರಾ ಅಂತ ಮೊದಲೇ. ಬಂಧು ಮಿತ್ರರೊಡಗೂಡಿ ಬನ್ನಿ ಅಂತ ಹೇಳಿದ್ದಾರೆ. ಇದು ಇನ್ವಿಟೇಷನ್ ಅಲ್ಲಿ ಹಾಕುದಾಗೆ ಅಲ್ಲ, ಬಂಧು ಮಿತ್ರರೊಡಗೂಡಿ ಬನ್ನಿ ಅಂದ್ರೆ ನಮ್ಮ ಒಂದು ಮಿತ್ರರೇ ಯಾರಿದ್ರೆ ಎಲ್ಲ ಕರ್ಕೊಂಡು ಹೋಗ್ಬೋದಲ್ಲ ಫಂಕ್ಷನಿಗೆಲ್ಲ. ಬಾಯ್. ಇಲ್ಲಿ ನೋಡಿ ಬಾಬಣ್ಣ ಹೋಟೆಲ್ ಅಂತೆ. ಇವರ ಅಣ್ಣನ ಹೆಸರು ಪೆಟ್ನೆ ಬಾಬಣ್ಣ ಹೋಟೆಲ್ ಹತ್ತಳು. ನೋಡಿ ಬರ್ತಾ ಇದ್ದಾರೆ ಇವರಿಬ್ರು ಸಹ. ನೋಡಿ ಇಲ್ಲಿ ನಮ್ಮ ವಾರಿಜ. ವಾರಿಜ ಅಂದ್ರೆ ಕೊಂಬು ಕಟ್ಟಾಗಿದೆ. ಅವು ಮಲ್ಲ ಇಲಾಖೆನ ಕಟ್ಟ ಹೊಂದಿತ್ತದ ಸೇಮ್ ಉಂಟು ಆಯ್ತಾ, ಸೇಮ್ ಟು ಸೇಮ್ ಬ್ರೀಡ್. ಇಲ್ಲಿ ಒಂದು ಭಾವನಾದಿನಿದ್ದು ಭಯಂಕರ ಒಂದು ಡಿಸ್ಕಷನ್ ನಡೀತದೆ ಕೇಳಿ. ಬೇಗ ಹೋಗಿ ಕೇಳ್ಕಂಡು 4 ಗಂಟೆಗೆ ಈ ಜನ 7 ಗಂಟೆ ಅಂಟಲ್ಲ ಇತ್ತಿ. ಪೂಜೆ ಪೂಜೆ ಬಣ್ಣ ಲಕ್ಕದ ಪರ ಬಿದ್ದಾಡೋಡತ್ತ ಏನೇ 4 ಗಂಟೆಗೆ ಲಾಗುತ್ತಾನ ಪೂಜೆ ಅಂತ. ಮಳೆ 5 ಗಂಟೆಗೆ ಲಾಗುತ್ತಾನ. 5 ಗಂಟೆ ಲಾಗಿದೆ ಬೋಲೆ ಬೊಕ್ಕಡೆ ಮಣ್ಣು ಹತ್ರ. ಏನು 5 ಗಂಟೆ ಲಾಗಿದೆ. ಇದೇನು ಇಡ್ಲಿ ಬರ್ಪುಣೊಂದು ಬಂಟಿಲಾಗನೆ ಬಾಯಿಡ ನೀರು ಹಿಂಜೋದು ಕುದೊಂದು. ಓ ನಾರಾಯಣ ಎಂದೆಡು ಪೋಂದು ಆಪನ ತಂದು ಗುಂಡಿಗೆ ಕೂಡ ಶಿವಾನಿ ನಾನು ಸೈಲೆಂಟ್. ಈ ಜಣ್ಣನ ಏತಿಯಾ ಕಾಕಡಮಲ್ಲಿ ಅಪ್ಪ ನಾಟಿಗೆ ಯಪ್ಪ ದೇವರ ಹೆಂಗ್ ಹೋದ್ರೆ ಹೆಂಗ್ ಪತ್ರ ಏನ್ ಕೊಡ್ಬುರ ಆಯ್ತ ದುಡ್ಡು ಈ ಸುರುಟೆ ಮಂಟಾನ ಏನ್ ಒಂಜಿ 10 ರೂಪಾಯಿದ ಪುಷ್ಪ ಬಾಪು ಅಂತ ದುಡ್ಡಿಗೆ ತೊಂಡ್ಬಾಳ. ಅಯ್ಯೋ ದೇವರ ಕೊಡ್ಬೇಕು ಭಾವನ ಲೆಕ್ಕಡು ಮೈತೇನಿ ಅಕ್ಕ ವ್ಯಕ್ತಿದು ಪೂಜೆ ಮಾಡ ಕತ್ತರಿ ಇಲ್ಲ ಪೆನಾಲ್ಟಿ ಬೂಡೋಣ ಬೇತೆ ಗಾಡಿಗೆ ದಿಕ್ಕಾಡ ಪೆನಾಲ್ಟಿ. ನೋಡಿ ನೋಡಿ ಇಂಕೊಂಜಿ ಎಡ್ಡೆ ಉಪಾಯ ಹೆಂಚಿನ ಇತ್ತು ಬಣ್ಣ ಬಾವ ಇಂಕ್ ಇಡಗೆ ಬಲೆ ಇಡ್ಲಿ ಸಾಂಬಾರು ಮೂಳೆ ತಿಂತು ನಮ್ಮ ಮೂಳೆ ತಿಂತು ಪೋಳೆ ತಾನಿ ಬಂತು ನೋಡದ ಇಂಕ ವಾ ಬಂಡೆ ಬಿಸಿಲ ಇತ್ತು ಈತು ಏನ್ ಕೋಡೆ ಅವು ಪೂರ ಟಾಪಿಕ್ ಅಷ್ಟೇ ಮಾತೆ ಆತು ಬೇಗ ಸಮೇತ ಏನೇ ಇದ್ದಿ ಬೇಗ ನಮ್ಮ ಬೇಗ ಪೋಯಿ ಪಣ್ಣಗ ಆತು ಬೇಗ ಇಡ್ಲಿ ಪ್ರಾಪ್ ಪ್ಲಾನ್ ಲೆಕ್ಕ ಇಡ್ಲಿ ಅಂತ ಡ್ರೈವ್ ಆಮ್ನಾಗ ಇಡ್ಲಿ ತಿನ್ನೋದು ಬೈಕ್ ಇದೆ ಇಡ್ಲಿ ಬಂಡೆ ಎಂಕಿದೆ ಬಡ ಅಂತುಂಟದ ಅಂದು ಮಾರ್ರೆ ಆಚೆ ಗಂಟೆಗೆ ಮುಂದೆ ಪೋಯಿ ಬಂದಿದ್ದೆ ಎಳ್ಮಾನ್ ಈ ಪಂಟಿ ಚಿತ್ರ ಅದೇ ಇನ್ನೊಬ್ಬ ಆಜಿ ಗಂಟೆ ಬಿದ್ದಾಡ್ದು ಓಡಿ ದೇವಶಾಮನಾಡಿ ಹೋಗೋಣ. ಅಲ್ಪದಿ ಸೀರೆ ಸುತ್ತದು ಬರ್ಪುಣ ಉಪನಯನ ಕೋಡೆ ರಾತ್ರಿ ಪೋಯಿ ಬಂಡೆ ನಿತ್ತನೆ ರಪ್ಪ ಬಿದ್ದಾಡ್ತಿಪ್ಲ ಪೋಪುಣಿ ರಾತ್ರಿ ಪೋಯಿ ಅಂದ. ಓ ಅಡೆ ಊಟ ಸರ್ಚ ಆದ್ನ ಹೆಂಗ್ ವಿಷಯ
ಗೊತ್ತಿದ್ದು ಇಂದು ಪೂರ ಎಲ್ಲ ಭಕ್ಷಾಲಕ್ಷ್ಮಿ ದಾಡ ಕಷ್ಟ ಪಡ್ನೆ ಕಪಡ ರಾತ್ರಿ ಅಪ್ಪೋ ಇದೊಂದ್ರೆ ಓ ದೇವರ ಏನ್ ತಕ್ಕೊಳ್ಳೋದು ಅಮ್ಮಯ್ಯ ಮಾಡ್ದೆ ನೀವು ಎದ್ದು പോയി ನಾವು 10 ಗಂಟೆಗೆ പോയി ತಿಂಡಿ ಅಂತ ಎಣ್ಣೆ ಕೊಡಾಕ ತಿಂಡಿ ಓ ಏನ ವಿಷಯನೇ ಬಂತ್ರಿ ಮಾರ ಏನು ಒಂಜಿ ಹಾವು ಬಂತು ಅದ 7 ಗಂಟೆ ಗಂಡಲ ಎಂಕ ಅವಳಿ ಎಂಕ ಒಂಜಿ ಎಡ್ಡ ಇಡ್ಲಿ ತಿನ್ಲೆ ಕಾಂಡಲ ಅದು ತಡ ಪೋಂಡ ಪುರಾಪುರಿ 7 ಗಂಟೆ ಎಂಕ ಅವಳಿ ಕೊಡು ಬಂದೆ ನಮ್ಮ ಆಸೆಗೆ ಅವಳು ಒಂಜಿ ಇಡ್ಲಿ ಇತ್ತಂಡ ಬಾಬು ಇಡ್ಲಿ ಸೆಟ್ ದೋಸೆ ನಾನು ಎರಡ ಏ ಪತ್ತೆ ಒಂಜಿ ಆಸೆ ಇತ್ತು ಇಂಚ ಒಂಜಿ ಪುಷ್ಪ ಇಜೋಳು ಅವು ಎಡ್ಡೆ ಸೋಜೋಳ ಇದ್ದೆ ಅದ ಎಂಕ್ ಡೌಟ್ ಇತ್ತು ಒಂದಲ್ಲ ಇಂಚ ಮಾಡ್ತು ಫೋಟೋ ಕೆಪ್ಪುಣ ಅದ ಸಿದ್ಧಾರ್ಥಗ್ಲ ಬೇರೆ ನಾಡು ಒಂದು ಜಿಮ್ಮಿಗೆ ಹೋಪತಿ ಸರಿ ಬೇಕಾದ್ರೆ ಚಪ್ಪುಡು ನೀರು ಬರ್ಪುರಿ 2 ಲೀಟರ್ ನೀರು ಕ್ಯಾನ್ಸೋ ಚೊಂಡ ಪಾಪುಡ ಅದು ಆಗ ಅವು ತ್ರಿಶ ಆನಂದ ಅದು ಬರೋಡು ಬೆತ್ತು ಪರೋಡೆ ನೀರು ಬೇಕಾದ್ರೆ ಹೋಪ್ ಮಾತು ಅಯ್ಯಪ್ಪ ಬಯ್ಯಾಗ ಹೋಗೋಣ ಜಿಮ್ಮು ಮುಚ್ಚಾನ ಕೋಡೆ ರಾತ್ರಿ ಇಡೀ ನಿದ್ರೆ ಎತ್ತಿಗಾರೆ ಜೈ ಬೇರೆ ನಾಡು ಎಣ್ಣೆ ನಿಂತೆಲ್ಲ ದುಮ್ಮು ಅಂತ ನಮ್ಮ ಬ್ರಿಡ್ಜ್ ಸೋಡು ನಂಡ ನದಿ ತಡೆ ಅಂತ ಹೋಗೋಣ ಎಂಚಿನ ಫ್ಲೈ ಓವರ್ಗಳು ಕಾಸರಗೋಡು ನಮ್ಮ ಓಡುತ್ತಿದ್ದಿ ನದಿ ಆತು ನದಿಲ ಬರ್ಬೋದು ಅದು ಇಡೀ ಪೇಟೆ ಇಡೀ ಅವಳೆ ಸುತ್ತಮುತ್ತ ಪೂರ ಹಿಂಗೆ ಬಗ್ಗದೆ ಬೋಡದೆ ಅರ್ಥ ಬೋಡದ ಅರಕಿದಾಗುದು ತಿಂಗಳು ಬೇಕಾ ತುಂಬ ಸಿದ್ಧಾರ್ಥ ಮೈಸೂರು ಬಸ್ ಐಟ್ ಬೇಗ ಬೋದು ಮತ್ತೆ ಅವು ಲಾಯ್ಕೆ ಮತ್ತೆ ಬಸ್ ಹಳೆ ಗೊತ್ತೇ ಆದ್ರಿ ಎಂಚ ಓದ್ಲ ಮೈಸೂರು ಬಸ್ ಹೋಗ್ಬಿಡ ನಮ್ಗೆ ಕೇರಳ ಎಂಜಾಯ್ ಹೋಗ್ಬೇಕು ಕೋಡೆ ಕೇರಳಕ್ಕೆ ಹೋದ ಸುಳ್ಯ ಸುಳ್ಳಿ ಅಂತ ಸುಳ್ಯ ಅಂತ ಆತ ಮಂಡ್ಯಕ್ಕೆ ತುಂಬ ಪುತ್ತೂರು ಪ್ರಜಾತಂತ್ರ ಬರೋದಿದ್ದೆ ಸುಳ್ಯಗತ್ತ ಕೇರಳ ಅಂಕ ಹೋತು పోయాರ ಮುಟ್ಟ ಸಾದಿ ಒಳೆಯಬಹುದು ಜಾಲ್ಸು ಏನ್ ಆಲೋಚನೆ ಉಂಪುಣ ಎಂಚ ಕೇರಳ ಅಂಕ ಹೋದು ಸುಳ್ಯಾಗ ಎಂಚ ಮಾರ್ರೆ ಒಳ್ಳ ಒಂಜಿ ಡೈವರ್ಷನ್ ಉಂಟು ಭಯಂಕರ ಆಗ್ಲೆಲ್ಲ ಮೈಂಡೇ ಮ್ಯಾಪ್ എനിക്ക് അവിടെ വരപ്പോണതല്ലാവും ಈ ಕ್ಲಿಯರ್ ಮಾಡ್ತು ಹೋಯ್ ಬಸ್ ಇಡೇ ಹೋಯ್ ಎಲ್ಲ ಸಿಕ್ಕಿದ್ರಿ ಎಲ್ಲ ಸಿಗುತ್ತೆ ಬಂದಾಗ ಬತ್ತೆ ಪುತ್ತೂರು ಉಂಟ ಕಾರ್ಡ್ ಬತ್ತೆ ಶಿವಾನಿ ಫುಲ್ ಕೈ ತಂಗಿ ಬಾಡಂತಾನ ಕೈ ಮುಗಿಲೆ ಒಳ್ಳ ಇನ್ನ ಬಾವಾಗ ದೇವಸ್ಥಾನಕ್ಕೆ ಹೋಗ್ಬಿಡೋ ಅಭ್ಯಾಸ ಉಂಟು ಬಂದಾಗ ಅದು ಹಳೆಗೆ ಒಂದು ಇರಿಟೇಷನ್ ಅವಳು ಜತ್ತಿ ಕೂಡಲೇ ನೆನಪೇ ಪುರಿ ಎಂಟಿತ್ತೆ ಕಡೆ ಹೋದಾಗೆಲ್ಲ ಅಂಚನೆ ಕಟ್ಟ ಫುಲ್ ಸ್ಲೀಪ್ ಆಡೋಡು ಈಡೆ ಮುಟ್ಟ ಮೋರೆಗೆ ಗೋಶಾಲ ಮಾಡೋಣ ಮೂಳು ಲೆಕ್ಕದ ಮೂಲೆ ಇರಲ್ಲ ಆ ಫಂಕ್ಷನ್ ವಿಡಿಯೋ ಅಂತದೆ ಮಾರೈತಿ ಇಂಚನೆ ಏನು ಮದುವೆ ನಮ್ಮ ಇಡ್ಲಿ ಸಾಂಬಾರು ಉಂಟಾ ಸಾಂಬಾರು ವಡೆ ಇದು ಇಂಚು ಬಲೆ ಚೂರು ಎಂತ ಮದುಮಗನ ಅಜ್ಜ ತಿಂಡಿ ಏನ್ ಅಳ್ಳಗೆಣ್ಣೆ ಇನ್ನಟಗೆಂಡು ಸಾತಿದ್ದು ಕಿವಿದು ನೋಡುವ ಹಾ
ಪದ್ಯ ಮಾಡ್ಯಾರ ಉಂಡು ಬಂದರೋ ಬಂದರೋ ಬಾವ ಬಂದರೋ ಒಂದು ಬಂತ ಬರಡು ಪಳ ಪಳ ಬಂದ್ಬಿಡ ಪೂರ ಬರಡು ಅಂತ ರಜೆ ಗ್ರೀನ್ ಕಲರ್ ಸೋಡಾ ಬಲೆ ಎನ್ನ ಲೆಕ್ಕ ಉಂಟು ಅವು ಒಂದು ಎಂಜಿನ ಗ್ರೀನ್ ಆ್ಯಪಲ್ ಸೋಡಾ ಮಾತಿರ್ಲಿ ಅವ ಎಂಜಿನ ಬೊಟ್ಲಾಸ್ ಮಾತಿರ್ಲಿ ಎಂಜಾಯ್ ಎಂತ ಶ್ಲೋಕ ಬರ್ತಿದ್ದಾನೆ. ನೀವು ಹೇಳ್ತಿದ್ರೆ ನಾನು ಚೂರು ಆಯಿಲಿಂಗ್ ಮಾಡಿ ಎಲ್ಲ ತಗೊಂಡ್ ಬರ್ತಿದ್ದೆ. ನನ್ಗೇನ್ ಗೊತ್ತು ನೀನು ಇದೆಲ್ಲ ಹಾಕಿದ್ದಿ ಮಾಡ್ಬೋದು. ಹಾ